ಸ್ವಾಗತ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಭಾರೀ ಮಳೆ ಜೋಯಿಡಾದಲ್ಲಿ ಸಂಚಾರಕ್ಕೆ ಪರದಾಟ. ಜೋಯಿಡಾ ತಾಲೂಕಿನಲ್ಲಿ ರವಿವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಸೂಪಾ ಜಲಾಶಯದ ನೀರಿನ ಮಟ್ಟ ಹೆಚ್ಚಾಗುತ್ತಿದೆ. ಕುಗ್ರಾಮ, ಡಿಗ್ಗಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಪ್ರಮುಖ ನದಿಗಳು ತುಂಬಿ ರಸ್ತೆ ಸಂಪರ್ಕ ಕಡಿತಗೊಂಡು ಸಾರ್ವಜನಿಕರು ಪರದಾಡುವ ಸ್ಥಿತಿ ಎದುರಾಗಿದೆ. ರವಿವಾರದಿಂದ ತಾಲೂಕಿನಾದ್ಯಂತ ಭಾರೀ ಮಳೆಯಾಗುತ್ತಿದೆ. ಡಿಗ್ಗಿಗಳಂತಹ ಕುಗ್ರಾಮದ ಪ್ರಮುಖ ನದಿ ಹಳ್ಳಕೊಳ್ಳಗಳು ತುಂಬಿಕೊಂಡಿದೆ. ಗ್ರಾಮೀಣ ರಸ್ತೆ, ಸೇತುವೆಗಳು ಮುಳುಗಿದೆ. ಗೊಂಡೋಲಿ, ಅಸುಳ್ಳಿ, ಡಿಗ್ಗಿ, ಕರಂಜೋಯಿಡಾ, ಬಾಜಾರ್ ಕುಣಂಗ ಈ ಪ್ರದೇಶದ ಪ್ರಮುಖ ಕೆಸಲ್ ರಾಕ್ ಡಿಗ್ಗಿ ರಸ್ತೆ ಮುಳುಗಿದೆ. ರಸ್ತೆಯ ಸೇತುವೆಗಳು ಮುಳುಗಿದ್ದು ಸಂಪರ್ಕ ಕಡಿತಗೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಪರ್ಯಾಯ ಮಾರ್ಗಗಳನ್ನು ಗುರುತಿಸಿ ಪರದಾಡುತ್ತಲೇ ಮನೆ ಸೇರುತ್ತಿದ್ದಾರೆ. ಈ ಭಾಗದ ಬಜಾರ್ ಕುಣಂಗ ಡಿಗ್ಗಿ ರಸ್ತೆಯ ಮೇಲೆ ಸೂಪಾ ಜಲಾಶಯದ ಹಿನ್ನೀರು ಹರಿದು ಕರಂಜೆಯಲ್ಲಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಕಾಳಿ ನದಿ ತುಂಬಿ ಹರಿಯುತ್ತಿದ್ದು ದೂದಮಳ ಹತ್ತಿರ ಒಂದೆರಡು ದಿನದಲ್ಲಿ ಸೇತುವೆ ಇಕ್ಕೆಲೆಗಳಲ್ಲಿ ಮುಳುಗಲಿದೆ. ಹೀಗಾಗಿ ಈ ಭಾಗದ ಸಂಪರ್ಕ ದುರ್ಗಮವಾಗಲಿದೆ. ಸಾಹಸಿಗರಿಗೆ ಮಾತ್ರ ಸಂಪರ್ಕ. ಮುಖ್ಯ ಕೇಂದ್ರಕ್ಕೆ ಬರುವ ಅನೇಕರು ಜೀವ ಕೈಯಲ್ಲಿ ಹಿಡಿದು ದ್ವಿಚಕ್ರ ವಾಹನದ ಮೂಲಕ ಬರುವಂತಾಗಿದೆ. ಕಟ್ಟಿಗೆಯ ಸಂಕದ ಮೇಲಿನಿಂದ ವಾಹನ ಸವಾರರು ಬರಬೇಕಾಗಿದೆ. ಇದು ಆಗಾಗ ಅಪಾಯಕ್ಕೆ ಆಹ್ವಾನವು ನೀಡಿದಂತಾಗಿದೆ. ರಸ್ತೆಗಳು ಮಳೆಯಿಂದ ಕೊಚ್ಚಿಕೊಂಡು ಹೋಗಿರುವುದರಿಂದ ವಾಹನದ ಮೇಲಿನ ಸವಾರಿ ಅಸಾಧ್ಯವಾಗಿದ್ದು ಅನೇಕ ಹಳ್ಳಿಗರಿಗೆ ಕಾಲ್ನಡಿಗೆ ಅನಿವಾರ್ಯವಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ. ಅಡ್ಡಾದಿಡ್ಡಿ ಲಂಗರು ಹಾಕಿದರೆ ದೋಣಿಗೆ ದಂಡ. ಕಾರವಾರ ಇಲ್ಲಿನ ಬೈಸ್ಕೋಲ್ ಮೀನುಗಾರಿಕಾ ಬಂದರಿನಲ್ಲಿ ಆಶ್ರಯ ಪಡೆಯುವ ಹೊರ ಜಿಲ್ಲೆಗಳು ಮತ್ತು ರಾಜ್ಯಗಳ ದೋಣಿಗಳನ್ನು ನಿಗದಿತ ಸ್ಥಳದಲ್ಲೇ ಲಂಗರು ಹಾಕಬೇಕು. ತಪ್ಪಿದರೆ ದಂಡ ವಿಧಿಸಿ ರಿಯಾಯಿತಿ ದರದ ಡೀಸೆಲ್ ಪೂರೈಕೆ ನಿಲ್ಲಿಸಲು ಕ್ರಮ ಕೈಗೊಳ್ಳಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸಮುದ್ರದಲ್ಲಿ ಚಂಡಮಾರುತದಂತಹ ಹವಾಮಾನ ವೈಪರೀತ್ಯವಾದಾಗ ಹೊರ ಜಿಲ್ಲೆಗಳ ಹಾಗೂ ರಾಜ್ಯಗಳ ನೂರಾರು ಮೀನುಗಾರಿಕಾ ದೋಣಿಗಳು ಇಲ್ಲಿಗೆ ಮರಳುತ್ತವೆ. ಆದರೆ ಅವುಗಳನ್ನು ಶಿಸ್ತುಬದ್ಧವಾಗಿಡದೆ ಎಲ್ಲೆಂದರಲ್ಲಿ ಲಂಗರು ಹಾಕಲಾಗುತ್ತದೆ. ಇದರಿಂದ ವಾಣಿಜ್ಯ ಬಂದರಿನ ಹಾಗೂ ಕೋಸ್ಟ್ ಗಾರ್ಡ್ ಕಾರ್ಯಾಚರಣೆಗೆ ಅಡಚಣೆಯಾಗುತ್ತಿದೆ. ವಾಣಿಜ್ಯ ಬಂದರಿಗೆ ವಿದೇಶಗಳಿಂದ ಬಿಟುವಿನ್ ತರುವ ಹಡಗು, ಅವುಗಳಿಗೆ ಮಾರ್ಗದರ್ಶನ ಮಾಡುವ ಟಗ್, ಕೋಸ್ಟ್ ಗಾರ್ಡ್ನ ದೋಣಿಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಬೈಸ್ಕೋಲ್ ಮೀನುಗಾರಿಕಾ ಬಂದರು, ವಾಣಿಜ್ಯ ಬಂದರು, ಅಲೆತಡೆಗೋಡೆ, ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದ ಸುತ್ತಮುತ್ತ 3 ದಿನಗಳಿಂದ 500ಕ್ಕೂ ಅಧಿಕ ಮೀನುಗಾರಿಕಾ ದೋಣಿಗಳು ಆಶ್ರಯ ಪಡೆದಿವೆ. 2 ಬಂದರುಗಳಿಗೆ ಸಾಗುವ ಕಾಲುವೆಯು ಒಂದೇ ಆಗಿದ್ದು ಕಿರಿದಾಗಿದೆ. ಇಲ್ಲಿ ಅನಿವಾರ್ಯವಾಗಿ ಬಹಳ ಹತ್ತಿರ ಲಂಗರು ಹಾಕುವುದರಿಂದ ಅಲೆಗಳ ಬರಕ್ಕೆ ಸಿಲುಕಿ ದೋಣಿಗಳು ಪರಸ್ಪರ ಬಡಿದು ಹಾನಿಯಾಗಿವೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಪದೇ ಪದೇ ದೂರುಗಳು ಕೇಳಿ ಬರುತ್ತಿವೆ. ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ನೇತೃತ್ವದಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದರು. ದೋಣಿಗಳು ಎಲ್ಲೆಂದರಲ್ಲಿ ಲಂಗರು ಹಾಕುವುದರಿಂದ ಕೋಸ್ಟ್ ಗಾರ್ಡ್ ಕಾರ್ಯಾಚರಣೆಗೆ ಸಮಸ್ಯೆಯಾಗುತ್ತಿದೆ. ದೋಣಿಗಳನ್ನು ಅಲೆತಡೆಗೋಡೆ ಸಮೀಪವೇ ನಿಲ್ಲಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಹೇಳಿದರು. ಅನಿವಾರ್ಯವಾಗಿ ಕಾರವಾರ ಬಂದರಿಗೆ ಮರಳುವ ಇತರ ಜಿಲ್ಲೆಗಳ ಮೀನುಗಾರಿಕಾ ದೋಣಿಗಳನ್ನು ಶಿಸ್ತುಬದ್ಧವಾಗಿ ಲಂಗರು ಹಾಕಬೇಕು, ಇಲ್ಲದಿದ್ದರೆ ತೊಂದರೆಯಾಗುತ್ತದೆ ಎಂದು ಪಿ ನಾಗರಾಜು ಪ್ರತಿಕ್ರಿಯಿಸಿದರು. ಅಬ್ಬರಿಸುವ ಅಲೆಗಳಿಗೆ ಸಿಲುಕಿದ ಪ್ರವಾಸಿಗರ ರಕ್ಷಿಸುವ ಆಪತ್ ಬಾಂಧವರು, ದಡದಲ್ಲಿ ಜೀವರಕ್ಷಕರಿಲ್ಲ, ಎಚ್ಚರಿಕೆ. ಕಾರವಾರ ಕರೋನಾ ಕಾರಣದಿಂದ ಕಳೆಗುಂದಿದ ಪ್ರವಾಸೋದ್ಯಮ ನಿಧಾನವಾಗಿ ಚೇತರಿಕೆ ಕಾಣುತ್ತಿದೆ. ಅದರಲ್ಲೂ ಅಬ್ಬರಿಸುತ್ತಿರುವ ಸಮುದ್ರದ ಕಡೆಗೆ ಹೆಚ್ಚು ಮಂದಿ ಆಕರ್ಷಿತರಾಗುತ್ತಿದ್ದಾರೆ. ಆದರೆ ಪ್ರವಾಸಿಗರ ಸುರಕ್ಷತೆಯನ್ನು ನೋಡಿಕೊಳ್ಳಲು ಬೇಕಾಗಿರುವ ಜೀವ ರಕ್ಷಕರು ನೇಮಕವಾಗದೆ ಪ್ರವಾಸಿಗರು ಆತಂಕ ಪಡುವಂತಾಗಿದೆ. ಜಿಲ್ಲೆಯಲ್ಲಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರವನ್ನು ಹೊರತುಪಡಿಸಿದರೆ ಮತ್ತೆಲ್ಲಾ ಕಡೆಯೂ ಸಮುದ್ರವು ಸದಾ ಅಬ್ಬರಿಸುತ್ತಿರುತ್ತದೆ. ಹೆಚ್ಚು ಪ್ರವಾಸಿಗರನ್ನು ಸೆಳೆಯುವ ಮುರುಡೇಶ್ವರ, ಗೋಕರ್ಣಕ್ಕೆ ದಿನವೊಂದಕ್ಕೆ ಸಾವಿರಾರು ಮಂದಿ ಭೇಟಿ ನೀಡುತ್ತಾರೆ.
ಕರೋನಾ ಸಂಬಂಧದ ಲಾಕ್ಡೌನ್ ನಿಯಮಗಳು ಸಡಿಲವಾದ ಬಳಿಕ ಪ್ರವಾಸಿಗರ ಸಂಖ್ಯೆಯು ಹೆಚ್ಚುತ್ತಿದೆ. ಸಮುದ್ರ ಕಂಡೊಡನೆ ಸಂಭ್ರಮದ ಮೇರೆ ಮೀರುವ ಹಲವರು ತಮ್ಮ ಪ್ರಾಣಕ್ಕೆ ಅಪಾಯ ತಂದುಕೊಳ್ಳುತ್ತಿದ್ದಾರೆ. ಮಳೆಗಾಲದಲ್ಲಿ ದಡಕ್ಕೆ ಅಪ್ಪಳಿಸುವ ರಭಸದ ಅಲೆಯೊಂದಿಗೆ ಆಟವಾಡಲು ಮುಂದಾಗಿ ನೀರು ಪಾಲಾಗುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಂದು ವಾರದ ಅವಧಿಯಲ್ಲಿ 5 ಪ್ರವಾಸಿಗರು ಜೀವ ಕಳೆದುಕೊಂಡಿದ್ದಾರೆ. ಕರೋನಾ ಸಂಬಂಧ ಲಾಕ್ಡೌನ್ ಜಾರಿಯಾಗುವ ಮೊದಲು ಜಿಲ್ಲೆಯ ಕಡಲ ತೀರಗಳಲ್ಲಿ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯಿಂದ ಜೀವ ರಕ್ಷಕರನ್ನು ನೇಮಿಸಲಾಗುತ್ತಿತ್ತು. ಆದರೆ ಈಗ ಸಮಿತಿಯೇ ಆದಾಯದ ಕೊರತೆಯಾಗಿದೆ. ಹಾಗಾಗಿ ಜೀವ ರಕ್ಷಕರ ನೇಮಕವಾಗಿಲ್ಲ. ಕಡಲ ತೀರದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದ್ದ ಪ್ರವಾಸಿಗರ ಸಾವಿನ ಪ್ರಕರಣಗಳನ್ನು ಕಂಡು 2016ರಲ್ಲಿ ಮೊದಲ ಬಾರಿಗೆ ಜೀವ ರಕ್ಷಕರ ನೇಮಕವಾಯಿತು. ಆಗ ಕಾರವಾರದಲ್ಲಿ 3, ಮುರುಡೇಶ್ವರದಲ್ಲಿ 7, ಗೋಕರ್ಣದ ಮುಖ್ಯ ಕಡಲ ತೀರ, ಓಂ ಬೀಚ್, ಕುಡ್ಲೆ ಬೀಚ್ ಸೇರಿದಂತೆ ಒಟ್ಟು 21 ಮಂದಿ ಜೀವ ರಕ್ಷಕರನ್ನು ನೇಮಿಸಲಾಗಿತ್ತು. ಸಮುದ್ರದ ನೀರಿನಲ್ಲಿ ಅಪಾಯಕ್ಕೆ ಸಿಲುಕುವ ಪ್ರವಾಸಿಗರ ರಕ್ಷಣೆಗೆ ಜೀವ ರಕ್ಷಕರು ಅಗತ್ಯ ತರಬೇತಿ ಪಡೆದವರಾಗಿದ್ದರು. ಹಾಗಾಗಿ ಯಾರಾದರೂ ಅಪಾಯಕ್ಕೆ ತುತ್ತಾದ ಕೂಡಲೇ ಕಾರ್ಯಾಚರಣೆ ಮಾಡಿ ರಕ್ಷಿಸುತ್ತಿದ್ದರು. ಅದರ ಫಲವಾಗಿ ಜಿಲ್ಲೆಯ ಕಡಲ ತೀರದಲ್ಲಿ ಪ್ರವಾಸಿಗರ ಸಾವಿನ ಸಂಖ್ಯೆ ಇಳಿಮುಖವಾಗಿತ್ತು. 5 ವರ್ಷಗಳಲ್ಲಿ 80ಕ್ಕೂ ಅಧಿಕ ಮಂದಿಯನ್ನು ಅವರು ರಕ್ಷಿಸಿದ್ದರು. ಆದರೆ ಕರೋನಾ ಕಾರಣದಿಂದ ಲಾಕ್ಡೌನ್ ಹೇರಿದ ಸಂದರ್ಭದಲ್ಲಿ ಕಡಲ ತೀರಗಳಿಗೆ ಸಾರ್ವಜನಿಕರ ಪ್ರವೇಶ ನಿಷೇಧಿಸಲಾಗಿತ್ತು. ಇದರ ಜೊತೆಗೆ ಜೀವ ರಕ್ಷಕರ ಕೆಲಸವನ್ನು ನಿಲ್ಲಿಸಲಾಗಿತ್ತು. ಅದಾದ ಬಳಿಕ ಅವರ ಮರು ನೇಮಕವಾಗಿಲ್ಲ. ಉತ್ತರ ಕನ್ನಡದಲ್ಲಿ ಕರೋನಾಕ್ಕೆ ಇಂದು 7 ಜನ ಬಲಿ, ಒಂದೇ ದಿನ 455 ಜನ ಗುಣಮುಖ. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 158 ಜನರಿಗೆ ಕರೋನಾ ಪಾಸಿಟಿವ್ ವರದಿಯಾಗಿದೆ. 455 ಜನ ವಿವಿಧ ಆಸ್ಪತ್ರೆಯಲ್ಲಿ ಗುಣಮುಖರಾಗಿ ಇಂದು ಬಿಡುಗಡೆಗೊಂಡಿದ್ದು 1102 ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 852 ಜನರಿಗೆ ಹೋಮ್ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಇಂದು 7 ಜನ ಕರೋನಾದಿಂದ ಸಾವು ಕಂಡಿದ್ದಾರೆ. ಕುಮಟಾ 3, ಕಾರವಾರ 2, ಅಂಕೋಲಾ 1, ಹಳಿಯಾಳ 1 ಸಾವು ಕಂಡಿದ್ದು ಜಿಲ್ಲೆಯಲ್ಲಿ 110ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. 8555 ಜನ ಜಿಲ್ಲೆಯಲ್ಲಿ ಈವರೆಗೆ ಕರೋನಾ ಸೋಂಕಿತರಾಗಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.